ಬುಲೆಟ್ಗಿಂತ ಬ್ಯಾಲೆಟ್ ಪೇಪರ್ ಶಕ್ತಿಶಾಲಿಯಾಗಿದ್ದು मतदाನದ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಆಮಿಷ ಹಸ್ತಕ್ಷೇಪಕ್ಕೆ ಒಳಗಾಗದೆ ಮತ ಚಲಾವಣೆ ಮಾಡಬೇಕಾಗಿದೆ. मतदाನ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿದ್ದು मतदाನ ಮಾಡದಿದ್ದರೆ ಅದು ವ್ಯಕ್ತಿಗೆ ನಷ್ಟವಲ್ಲ, ದೇಶಕ್ಕೆ ನಷ್ಟ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ मतदाನದ ಪಾತ್ರ ಅತ್ಯಂತ ಮಹತ್ತರ ಎಂದು ಪುತ್ತೂರು ಜೆಎಂಎಫ್ಸಿ ಪ್ರಿನ್ಸಿಪಾಲ್ ಸಿವಿಲ್ ನ್ಯಾಯಾಧೀಶ ಜಿ ಅರುಣ್ಕುಮಾರ್ ಹೇಳಿದರು. ಪುತ್ತೂರು ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ 12ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಈ ನಮ್ಮ ಸಂವಿಧಾನದ ಅನುಚ್ಛೇದ 324ರಿಂದ 329ರಲ್ಲಿ ಚುನಾವಣಾ ಆಯೋಗದ ಸಾಕಷ್ಟು ಕರ್ತವ್ಯಗಳನ್ನು ಮತ್ತು ಹಕ್ಕುಗಳನ್ನು ಹಾಗೆ ಆ ಚುನಾವಣಾ ಆಯೋಗಕ್ಕೆ ಇರುವಂತಹ ಸಾಕಷ್ಟು ಅಧಿಕಾರಗಳನ್ನು ಸಹ ಅದರಲ್ಲಿ ಹೇಳಿದೆ. ಯಾಕೆಂದ್ರೆ ಅದು ಚುನಾವಣಾ ಆಯೋಗನೇ ಯಾವುದೇ ಒಂದು ಸರ್ಕಾರದ ಪ್ರೇರೇಪಣೆಗೆ ಅಥವಾ ದಾಕ್ಷಿಣ್ಯಕ್ಕೆ ಒಳಗಾಗದೆ ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂತಹ ಒಂದು ಹಕ್ಕನ್ನ, ಒಂದು ಅಧಿಕಾರವನ್ನ ಸಂವಿಧಾನ ನೀಡಿದೆ. ಹಾಗೆ ಸಾಕಷ್ಟು ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪಿನಲ್ಲೂ ಸಹ ಆ ಚುನಾವಣಾ ಆಯೋಗದ ಅಧಿಕಾರದಲ್ಲಿ ಯಾರೂ ಸಹ ಹಸ್ತಕ್ಷೇಪ ಮಾಡಬಾರದು ಅನ್ನೋ ಒಂದು ತೀರ್ಪನ್ನು ಸಹ ನೀಡಿದೆ. ಯಾಕೆಂದ್ರೆ ಅನುಚ್ಛೇದ 329 ನಮ್ಮ ಸಂವಿಧಾನದ ಅನುಚ್ಛೇದ 329ರಲ್ಲೂ ಹೇಳುತ್ತೆ, ನ್ಯಾಯಾಲಯವೂ ಸಹ ಅಂದ್ರೆ ಇನ್ಕ್ಲೂಡಿಂಗ್ ಸರ್ವೋಚ್ಚ ನ್ಯಾಯಾಲಯವೂ ಸಹ ಚುನಾವಣಾ ಆಯೋಗದ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಲ್ಲ. ಹಾಗೆ ಚುನಾವಣಾ ಆಯೋಗ ಮಾಡುವಂತ ಯಾವುದೇ ಒಂದು ಕಾರ್ಯಗಳಲ್ಲಿ ಅದು ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳಿಗೆ ಏನಾದರೂ ಒಳಗಾದಾಗ ಅಥವಾ ಯಾವುದೇ ಒಂದು ದಂಗೆ ಅಥವಾ ಏನೇ ಒಂದು ಅಡಚಣೆ ಉಂಟಾದಾಗ ಆ ಚುನಾವಣೆಯನ್ನು ರದ್ದುಪಡಿಸಿ ಹೊಸದಾಗಿ ಚುನಾವಣೆ ಮಾಡೋದಕ್ಕೆ ಮತದಾರರ ನೋಂದಣಾಧಿಕಾರಿಯಾಗಿರುವ ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಯುವ ಮತದಾರರು ಹಾಗೂ ಮತದಾನದ ದಿನದಂದು ಮತದಾನ ಮಾಡದೇ ಇರುವ ಮತದಾರರನ್ನ ಮತದಾನ ಮಾಡುವಂತೆ ಪ್ರೇರೇಪಣೆ ಮಾಡುವ ಕಾರ್ಯಕ್ರಮ ಇದಾಗಿದೆ. ನಾಗರಿಕ ಸಮಾಜದಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತ್ತು ಶಿಸ್ತಿನಿಂದ ನಮ್ಮನ್ನ ಆಳುವವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುವುದಕ್ಕೆ ಭಾರತ ಒಂದು ಮಾದರಿಯಾಗಿದ್ದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅಧಿಕಾರ ಎಂದು ಹೇಳಿದರು. ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ 2011ರಿಂದ ನಮ್ಮ ದೇಶದಲ್ಲಿ ನಾವು ಆಚರಣೆ ಮಾಡಲು ಪ್ರಾರಂಭ ಮಾಡ್ತೇವೆ. ಇದರ ಪ್ರಮುಖ ಉದ್ದೇಶ ಯುವ ಮತದಾರರು ಮತ್ತು ಮತದಾನ ದಿನದಂದು ಮತದಾನ ಮಾಡದೇ ಇರುವಂತಹ ಮತದಾರರನ್ನ ಮತದಾನ ಮಾಡುವಂತೆ ಪ್ರೇರೇಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಮತದಾರರ ದಿನಾಚರಣೆ. ಯಾವುದೇ ಒಂದು ಪರಿಸ್ಥಿತಿಗಳಲ್ಲಿ ಇದ್ದರೂ ಕೂಡ ಅತ್ಯಂತ ಶಾಂತಿಯುತ, ಅತ್ಯಂತ ಬಲಿಷ್ಠವಾದ ಚುನಾವಣೆ ಮೂಲಕವೇ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಒಂದು ಚುನಾವಣೆಯನ್ನ ಇಷ್ಟು ಯಶಸ್ವಿಯಾಗಿ 70 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಶ್ರೇಯ ನಮ್ಮ ಭಾರತದ ಚುನಾವಣಾ ಆಯೋಗಕ್ಕೆ ಸಲ್ಲುತ್ತದೆ ಮತ್ತು ಆ ಚುನಾವಣಾ ಆಯೋಗಕ್ಕೆ ಅಷ್ಟೊಂದು ಅಧಿಕಾರ ಮತ್ತು ಶಕ್ತಿಯನ್ನು ನೀಡಿದಂತ ನಮ್ಮ ಸಂವಿಧಾನದ ಶ್ರೇಷ್ಠತೆಯನ್ನು ಇದು ಸಾರುತ್ತದೆ. ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತದಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವಿವೇಕಾನಂದ ಕಾಲೇಜು ರಾಜ್ಯಕ್ಕೆ ಪ್ರಥಮ, ನಮೂನೆ 6ರಲ್ಲಿ 18 ವರ್ಷದಲ್ಲಿ 601 ಮಂದಿ ಯುವ ಹೊಸ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಿದ ಪುತ್ತೂರು ವಿವೇಕಾನಂದ ಕಾಲೇಜು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದು, ಈ ನಿಟ್ಟಿನಲ್ಲಿ ಕಾಲೇಜಿನ ಪ್ರಾಂಶುಪಾಲ ಬಿಜಿ ಭಟ್ ಅವರನ್ನ ಗೌರವಿಸಲಾಯಿತು. ತಹಶೀಲ್ದಾರ್ ಟಿ ರಮೇಶ್ ಬಾಬು, ಪೌರಾಯುಕ್ತ ಮಧು ಎಸ್ ಮನೋಹರ್, ತಾಲೂಕು ಸ್ವೀಪ್ ಅಧ್ಯಕ್ಷರಾಗಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಗ್ರೇಡ್ 2ರ ತಹಶೀಲ್ದಾರ್ ಲೋಕೇಶ್, ಉಪ ತಹಶೀಲ್ದಾರ್ ಸುಲೋಚನಾ ರಾಮಣ್ಣ, ತಾಲೂಕು ಕಚೇರಿಯ ನಾಗೇಶ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. Oshiba, batteries and inverters. Grab the power.